ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಸೋತ್ರೆ ನಾನು ಕುದ್ರೋಳಿ ಕ್ಷೇತ್ರಕ್ಕೆ ಕಾಲಿಡಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಶಪಥ ಮಾಡಿದ್ದಾರೆ. ಮಂಗಳೂರಿನ ಕುದ್ಮಲ್ ರಂಗರಾವ್ ಭವನದಲ್ಲಿ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪಕ್ಷ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದೆ. ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ. ಇನ್ನು ಮಿಥುನ್ ರೈ ಸೋತ್ರೆ ಕುದ್ರೋಳಿ ಕ್ಷೇತ್ರವಲ್ಲದೆ ಚರ್ಚ್ ಹಾಗೂ ಮಸೀದಿಗೆ ಕೂಡ ನಾನು ಭೇಟಿ ಕೊಡಲ್ಲ ಎಂದು ವಾಗ್ದಾನ ಮಾಡಿದ್ರು. ಒಂದು ವೇಳೆ ಇವರು ಗೆಲ್ಲದಿದ್ದರೆ ಕುದ್ರೋಳಿ ದೇವಸ್ಥಾನಕ್ಕೆ ನಾನು ಹೋಗುವುದು ಇನ್ನು ಸ್ಟಾಪ್. ಅದೇ ರೀತಿಯಲ್ಲಿ ಮಸೀದಿ ಹೋಗ್ತಾ ಇದೆ, ಉಳ್ಳಾವ ಮಸೀದಿ ಹೋಗ್ತಾ ಇದೆ, ಅಲ್ಲಿ ಕೂಡ ಸ್ಟಾಪ್. ಇಗರ್ಜಿಗಳಿಗೆ ಹೋಗ್ತಿದ್ದೆ. ಒಂದು ವೇಳೆ ಅವರು ಗೆಲ್ಲದಿದ್ರೆ ಎಲ್ಲಿಗೆ ಸುಳ್ಳು ಹೋಗುದಿಲ್ಲ. ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ಜೈ ಹಿಂದ್.